ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಭಾರತ್ ಸಿನಿಮಾ ಇದೀಗ ನೂತನ ಶಾಖೆಯನ್ನ ಆರಂಭ ಮಾಡೋದಕ್ಕೆ ದಿನಗಣನೆಯನ್ನ ಎಣಿಸ್ತಾ ಇದೆ. ಎಲ್ಲಿ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ, ಸುಳ್ಯದ ಗಾಂಧಿನಗರದಲ್ಲಿ. ಗಾಂಧಿನಗರದಲ್ಲಿ ಎಲ್ಲಿ ಅಂತ ಕೇಳಿದ್ರೆ ಈ ಹಿಂದೆ ಸಂತೋಷ್ ಚಿತ್ರಮಂದಿರ ಏನಿತ್ತು, ಆ ಸಂತೋಷ್ ಚಿತ್ರಮಂದಿರ ಪ್ರಸ್ತುತ ಭಾರತ್ ಸಿನಿಮಾವಾಗಿ ಪರಿವರ್ತನೆಗೊಂಡಿದೆ. ಅರೆ, ಭಾರತ್ ಸಿನಿಮಾಸ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳ ಚೈನ್ ಅಲ್ವಾ? ಹೀಗಿರುವಾಗ ಇದು ಹೇಗೆ ಸಾಧ್ಯ ಅಂತ ಕೇಳ್ಬೋದು. ಒಂದಿಷ್ಟು ಮಂದಿ ಭಾರತ್ ಸಿನಿಮಾಸ್ ಇಲ್ಲಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವಾಗಿ ಕಾರ್ಯನಿರ್ವಹಿಸುತ್ತಾ ಅಂತ ಪ್ರಶ್ನಾರ್ಥಕವನ್ನ ಹಾಕ್ಬೋದು. ಇಲ್ಲ, ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಸಂತೋಷ್ ಚಿತ್ರಮಂದಿರವನ್ನ ಸಂಪೂರ್ಣವಾಗಿ ಬದಲಲ್ಲ, ಅದಲು ಬದಲು ಮಾಡಲಾಗಿದೆ. ಕೇವಲ ಬದಲು ಅಂದ್ರೆ ತಪ್ಪಾಗುತ್ತೆ. ಸಂತೋಷ್ ಚಿತ್ರಮಂದಿರದ ಕಟ್ಟಡ ಏನಿದೆ, ಈ ಕಟ್ಟಡದಲ್ಲಿ ಪ್ರಸ್ತುತ ಇರುವಂತದ್ದು ಬರೋಬ್ಬರಿ 3 ಚಿತ್ರಮಂದಿರ, ಅರ್ಥಾತ್ 3 ಆಡಿಟೋರಿಯಂಗಳು. ಈ ಪೈಕಿ ಮೊದಲನೇ ಆಡಿಟೋರಿಯಂ, ಇದರಲ್ಲಿ ಇರುವಂತದ್ದು ಬರೋಬ್ಬರಿ 203 ಸೀಟು. ಇನ್ನು ಎರಡನೇ ಆಡಿಟೋರಿಯಂ, ಇದು ಸ್ವಲ್ಪ ಚಿಕ್ಕದು, 144 ಸೀಟು. ಹಾಗೆ ಮೂರನೇ ಆಡಿಟೋರಿಯಂ 138 ಸೀಟು. ಒಟ್ಟು ಈ ಚಿತ್ರಮಂದಿರದಲ್ಲಿ 3 ಪರದೆಗಳಿವೆ. ಒಂದು ಹಾಗೆ ಎರಡನೇ ಪರದೆ ಅಂದ್ರೆ ಈ 2 ಆಡಿಟೋರಿಯಂ ಇರೋದು ಕೆಳಭಾಗದಲ್ಲಿ. ಈ ಹಿಂದೆ ಸಂತೋಷ್ ಚಿತ್ರಮಂದಿರದಲ್ಲಿ ಬಾಲ್ಕನಿ ಎಲ್ಲ ಇತ್ತು. ಹೀಗಾಗಿ ಈ ಚಿತ್ರಮಂದಿರದಲ್ಲಿ ಈ ಹಿಂದೆ ಬಾಲ್ಕನಿ ಏನಿತ್ತು, ಆ ಭಾಗದಲ್ಲಿ 3ನೇ ಪರದೆ. ಭಾರತ್ ಸಿನಿಮಾ ಅಂತ ಹೇಳಿದ್ರೆ ಕ್ವಾಲಿಟಿಗೇನು ಕಡಿಮೆ ಇಲ್ಲ. ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಸುಖಾಸಿನ ಆಸನ, ವಿಶಾಲವಾದಂಥ ಪರದೆ, ಅತ್ಯುತ್ತಮವಾದಂಥ ಸೌಂಡು, ಹವಾನಿಯಂತ್ರಿತ ಚಿತ್ರಮಂದಿರ. ಈ ಹಿಂದೆ ಸುಳ್ಯದ ಮಂದಿ ಒಂದು ಪುತ್ತೂರಿಗೆ ಬರಬೇಕಾಗಿತ್ತು, ಅಥವಾ ಮುಳ್ಳೇರಿ ಅಥವಾ ಕಾಸರಗೋಡಿಗೆ ಹೋಗ್ಬೇಕಾಗಿತ್ತು. ಅದು ಮಲಯಾಳ ಸಿನಿಮಾ, ಅಲ್ಲಿ ಕನ್ನಡ ಸಿನಿಮಾಗಳು ಬರೋದಿಲ್ಲ. ಬಂದ್ರು ತೀರಾ ಕಡಿಮೆ. ಹೀಗಾಗಿ ಹೆಚ್ಚಿನ ಮಂದಿ ಪುತ್ತೂರಿಗೆನೆ ಬರ್ತಾ ಇದ್ರು. ಬಹುತೇಕ ಮಂದಿ ಸಿನಿಮಾದಿಂದ ವಂಚಿತರಾಗಿದ್ರು. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕೆ ಇಡೋಣ. ಸಂತೋಷ್ ಚಿತ್ರಮಂದಿರ ಸುಮಾರು ಒಂದು 7-8 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಚಿತ್ರಮಂದಿರ ಸ್ಥಗಿತವಾಗಿತ್ತು. ಎಲ್ಲರೂ ಕೂಡ ಅನ್ಕೊಂಡಿದ್ರು ಇನ್ನು ಚಿತ್ರಮಂದಿರದಲ್ಲಿ ನಾವು ಸಿನಿಮಾವನ್ನ ವೀಕ್ಷಣೆ ಮಾಡೋದು ಕನಸಿನ ಮಾತು. ಸಿನಿಮಾವನ್ನ ವೀಕ್ಷಣೆ ಮಾಡ್ಬೇಕಂತಾದ್ರೆ ನಾವು ಪುತ್ತೂರಿಗೆ ಹೋಗ್ಬೇಕು, ಅಥವಾ ಈ ಕಡೆ ಮುಳ್ಳೇರಿಯ ಕಾಸರಗೋಡಿಗೆ ಹೋಗ್ಬೇಕು ಅಂತ. ಇನ್ನು ಮೇಲೆ ಘಟ್ಟ ಹತ್ತಿ ಹೋಗ್ಬೇಕಂತಾದ್ರೆ ಮಡಿಕೇರಿಯಲ್ಲಿ ಚಿತ್ರಮಂದಿರ ಇಲ್ಲ. ಹೋಗ್ಬೇಕಂದ್ರೆ ಆ ಕಡೆ ಗೋಣಿಗೊಪ್ಪ, ಈ ಕಡೆ ಕುಶಾಲನಗರಕ್ಕೆ ಹೋಗ್ಬೇಕು. ಅದು ಸಾಧ್ಯನೂ ಇಲ್ಲ. ಯಾಕಂತ ಹೇಳಿದ್ರೆ ಪುತ್ತೂರು 30 ಕಿಲೋಮೀಟರ್, ಪುತ್ತೂರಿಗೆ ಬಂದ್ರೆ ಆಯ್ತು. ಇನ್ನು ಅಲ್ಲೇ ಸ್ಥಳೀಯರಿಗೆ ಸಿನಿಮಾವನ್ನ ವೀಕ್ಷಣೆ ಮಾಡೋದು ಅಸಾಧ್ಯ. ಎಲ್ಲ ಕೆಲಸ ಬಿಟ್ಟು ಪುತ್ತೂರಿಗೆ ಹೋಗಿ ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿ ತಿರುಗಿ ಬರೋದಕ್ಕೆ ಆಗುತ್ತಾ? ಇಲ್ಲ. ಇವೆಲ್ಲದರ ಮಧ್ಯೆ ಕರೋನಾದ ಬಳಿಕ ಒಂದರ ಹಿಂದೊಂದರಂತೆ ಚಿತ್ರಮಂದಿರಗಳು ಮುಚ್ಚುತ್ತಾ ಇವೆ. ಹೀಗಾಗಿ ಸುಳ್ಯದ ಮಂದಿ ಸಂತೋಷ್ ಚಿತ್ರಮಂದಿರ ಕೂಡ ಇತಿಹಾಸದ ಪುಟವನ್ನ ಸೇರ್ಕೊಳ್ತಾ ಇದೆ. ಇನ್ನು ನಮಗೆ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಚಿತ್ರಮಂದಿರದಲ್ಲಿ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು. ಹೀಗಿರ್ಬೇಕಾದ್ರೆ ಸುಳ್ಯದ ಮಂದಿಗೆ ಭಾರತ್ ಚಿತ್ರಮಂದಿರ ಸಿಹಿ ಸುದ್ದಿಯನ್ನ ಕೊಟ್ಟಿತ್ತು. ಅನೌನ್ಸ್ಮೆಂಟ್ ಮಾಡಿದ್ರು, ಭಾರತ್ ಸಿನಿಮಾ ಸುಳ್ಯದಲ್ಲಿ ಬರಲಿದೆ ಅಂತ. ಒಂದಿಷ್ಟು ಮಂದಿ ಎಲ್ಲಿ 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 ಅಂತ ಅನ್ಕೊಂಡ್ರೆ ಇದೇ ಸಂತೋಷ್ ಚಿತ್ರಮಂದಿರವನ್ನ ಮಾರ್ಪಾಡು ಮಾಡಿ ಪ್ರೇಕ್ಷಕರಿಗೆ ಮನರಂಜನೆ ರಸದೌತಣವನ್ನ ನೀಡೋದಕ್ಕೆ ದಿನಗಣನೆಯನ್ನ ಎಣಿಸಲಾಗ್ತಾ ಇದೆ. ಈ ರೀತಿಯಾದಂತಹ ಪ್ರಮೇಯ ಆಗಿರೋದು ಕರ್ನಾಟಕದಲ್ಲಿ ಮೊದಲು. ಏನಿದು ಅಂತ ನೀವು ಕೇಳ್ಬೋದು. ಈ ತಮಿಳುನಾಡು, ಕೇರಳ, ಇಲ್ಲೆಲ್ಲ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಆಗುತ್ತೆ. ಒಂದೆರಡಲ್ಲ, ಅನೇಕ ಚಿತ್ರಮಂದಿರಗಳು ಪ್ರಸ್ತುತ ಕೂಡ ಆಗ್ತಾ ಇದೆ. ಆರಂಭದಲ್ಲಿ ಇದಕ್ಕೆ ನಾಂದಿ ಆಡಿದ್ದು ಮುಂಬೈನಲ್ಲಿ. ಒಂದಿಷ್ಟು ಕಾರಣಗಳಿವೆ, ಸಬ್ಸಿಡಿ, ಗೌರ್ಮೆಂಟ್ನಿಂದ ವಿನಾಯಿತಿ, ಇವೆಲ್ಲ. ಇದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ, ಈ ಎಪಿಸೋಡ್ನಲ್ಲಿ ಬೇಡ. ಮುಂಬೈನಲ್ಲಿ ಆಯ್ತು ಅದು. ಅದೆಷ್ಟೋ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಲ್ಲಿ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆ ಆಯಿತು. ಈ ಕಡೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಸ್ವಲ್ಪ ಕಡಿಮೆ ಹಂಗೆ ನೋಡಿದರೆ. ಇತ್ತೀಚಿನ ದಿನಗಳಲ್ಲಿ ವಜ್ರೇಶ್ವರಿ ಒಂದಾಯಿತು, ಹಾಗೆ ವಿನಾಯಕ ಚಿತ್ರಮಂದಿರ ಆಯಿತು, ಈ ಹಿಂದೆ ವೀರೇಶ್ ಚಿತ್ರಮಂದಿರ ಆಯಿತು. ನಮ್ಮಲ್ಲೂ ಕೂಡ ಬೆಳ್ಳೆಣಿಕೆ ಚಿತ್ರಮಂದಿರಗಳು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಾಗಿ ಪರಿವರ್ತನೆಗೊಂಡಿವೆ. ಆದರೆ ಈ ಕೇರಳ ಹಾಗೆ ತಮಿಳುನಾಡು ಈ ಹಿಂದೆ ಮುಂಬೈನಲ್ಲಿ ಆದಂತೆ ನಮ್ಮಲ್ಲಿ ಆಗಿರಲಿಲ್ಲ. ಎಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಆಗಿರೋದು ಹೇಗೆ? ಆಯಾಯ ಚಿತ್ರಮಂದಿರದ ಮಾಲೀಕರು ಅವರ ಚಿತ್ರಮಂದಿರವನ್ನ ಮೇಲ್ದರ್ಜೆಗೆ ಏರಿಸಿರೋದಷ್ಟೇ. ಆದರೆ ಒಂದು ಚೈನ್ ಲಿಂಕ್ ಏನಿದೆ, ಈ ಚೈನ್ ಲಿಂಕ್ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳು ಯಾವತ್ತೂ ಕೂಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವನ್ನ ತೆಗೆದುಕೊಂಡು ಅದನ್ನ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆ ಮಾಡಿಲ್ಲ. ಇದು ರಾಜ್ಯದಲ್ಲಿ ಮೊದಲು. ಈ ಹಿಂದೆ ಬೆಳಗಾವಿಯಲ್ಲಿ ಯಾವುದೋ ಒಂದು ಚಿತ್ರಮಂದಿರವನ್ನ ಐನಾಕ್ಸ್ ಚಿತ್ರಮಂದಿರ ಪರಿವರ್ತನೆ ಮಾಡಿತ್ತು ಅಂತ ಅನ್ಸುತ್ತೆ. ಸುಮಾರು ವರ್ಷಗಳ ಹಿಂದೆ ಅದು ಕರೆಕ್ಟಾಗಿ ನಿಖರವಾದಂಥ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಹೀಗಾಗಿ ನನಗೆ ಗೊತ್ತಿರುವಂತೆ
ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾದಂಥ ಬೆಳವಣಿಗೆ ಆಗಿರೋದು ಸುಳ್ಯದಲ್ಲಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಗಳಿವೆ, ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಒಟ್ಟಾರೆಯಾಗಿ ಪ್ರಸ್ತುತ ಸುಳ್ಯದ ಜನತೆಗೆ ಇದೊಂದು ಸಿಹಿ ಸುದ್ದಿ. ರಾಜಧಾನಿ ಬೆಂಗಳೂರಿನ ಒಂದಿಷ್ಟು ಮಂದಿ ಕೇಳ್ಬೋದು, ನಮ್ಮ ಉತ್ತರಹಳ್ಳಿಯಲ್ಲಿ ಈ ಹಿಂದೆ ವೈಭವಿ ವೈಷ್ಣವಿ ಚಿತ್ರಮಂದಿರವನ್ನು ಒಟ್ಟುಗೂಡಿಸಿ A2 ಮುಕ್ತ ಸಿನಿಮಾ ಅನ್ನುವ ಹೆಸರಿನಲ್ಲಿ ಕಾರ್ಯನಿರ್ವಹಣೆ ಮಾಡಲಾಗಿತ್ತು. ಅದು ಹೇಗೆ ನೀವು ಇದೇ ಮೊದಲು ಅಂತ ಹೇಳಿದ್ರಿ ಅಂತ. A2 ಮುಕ್ತ ಚಿತ್ರಮಂದಿರ ಮಾಡಿರೋದು ವೈಭವಿ ವೈಷ್ಣವಿ ಅನ್ನುವ ಚಿತ್ರಮಂದಿರವನ್ನ. ಸರಿ, ಉತ್ತರ ಅಲ್ಲೇ ಇದೆ. ವೈಭವಿಯಾಗೆ ವೈಷ್ಣವಿ ಒಂದೇ ಕಟ್ಟಡದಲ್ಲಿ 2 ಚಿತ್ರಮಂದಿರ ಇತ್ತು, ಅದನ್ನ ಒಟ್ಟುಗೂಡಿಸಿ A2 ಮುಕ್ತ ಅಂತ ಮಾಡಿದ್ರು. ಹೆಸರಷ್ಟೇ ಚೇಂಜು, ಚಿತ್ರಮಂದಿರ ಏನು ಸೇರ್ಪಡೆ ಆಗಿಲ್ಲ, ಕಟ್ಟಡವನ್ನ ಏನು ಬದಲು ಕೂಡ ಮಾಡಿಲ್ಲ, ಒಂದಿಷ್ಟು ರಿನಿವೇಶನ್ ಅಷ್ಟೇ. ಆದ್ರೆ ಸುಳ್ಯದಲ್ಲಿ ಆಗಿರೋದಾಗಲ್ಲ. ಸಂತೋಷ್ ಒಂದೇ ಚಿತ್ರಮಂದಿರ, ಆ ಒಂದು ಚಿತ್ರಮಂದಿರದ ಒಳಗಡೆ ಒಂದಿಷ್ಟು ಮಾರ್ಪಾಡು ಮಾಡಿ 3 ಪರದೆಯನ್ನ ಮಾಡಿ 3 ಚಿತ್ರಮಂದಿರವಾಗಿ ಪರಿವರ್ತನೆ ಮಾಡಿದ್ದಲ್ಲದೆ ಇದನ್ನ ಭಾರತ್ ಸಿನಿಮಾ ಅನ್ನುವ ಮಲ್ಟಿ ಸ್ಕ್ರೀನ್ ಚೈನ್ ಲಿಂಕ್ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದು ರಾಜ್ಯದಲ್ಲಿ ಮೊದಲು. ಕಾರವಾರದವರಿದ್ರೆ ಪ್ರಶ್ನೆಯಿಂದ ಹಾಕ್ಬೋದು, ಅದೇನಪ್ಪ ಅಂತ ಹೇಳಿದ್ರೆ ಈ ಹಿಂದೆ ಗೀತಾಂಜಲಿ ಚಿತ್ರಮಂದಿರ ಇತ್ತು, ಆ ಚಿತ್ರಮಂದಿರ ಪ್ರಸ್ತುತ ಏನಾಗಿದೆ ಅಂತ ಪ್ರಶ್ನೆಯನ್ನು ಹಾಕ್ಬೋದು. ಹೌದು, ಅಲ್ಲೊಂದು ಮಾಲ್ಟ ಆಗಿದೆ, ಪಕ್ಕದಲ್ಲಿ ಚಿಕ್ಕದಾದಂತಹ ಮಿನಿ ಚಿತ್ರಮಂದಿರ. ಅದೇ ಯಾವುದು? ಮೀರಾ ಸಿನಿಮಾಸ್ ಅವರ ಚಿತ್ರಮಂದಿರ. ಈ ಮೀರಾ ಸಿನಿಮಾಸ್ ಅನ್ನೋ ಚಿತ್ರಮಂದಿರ ಏನಿದೆ ಇದು ಕೂಡ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳ ಚೈನ್ ಲಿಂಕ್. ಇದೇನು ಅಂತ ಕೇಳಬಹುದು. ಆದರೆ ಅಲ್ಲಿ ಏಕಾಏಕಿ ಒಂದು ಕಟ್ಟಡವನ್ನ ಪರಿವರ್ತನೆ ಮಾಡಿಲ್ಲ. ಗೀತಾಂಜಲಿ ಚಿತ್ರಮಂದಿರ ಏನಿತ್ತು ಅದನ್ನ ಮಾಲ್ಟಾಗಿ ಪರಿವರ್ತನೆ ಮಾಡಲಾಗಿದೆ. ಹಾಗೆ ಒಂದು ಬದಿಯಲ್ಲಿ ಒಂದು ಚಿತ್ರಮಂದಿರ ಮಾಡಿರೋದಷ್ಟೇ. ಅದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಲ್ಲ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇನ್ನು ಮುಂಬೈನಲ್ಲೂ ಕೂಡ ಐನಾಕ್ಸ್ ಹಿಂದೆ ಮಾಡಿತ್ತು, ಮೆಟ್ರೋ ಐನಾಕ್ಸ್ ಅಂತ. ಹೀಗೆ ಮುಂಬೈ, ಕಲ್ಕತ್ತಾ ಇಲ್ಲೆಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಿವೆ. ಇವೆಲ್ಲವನ್ನ ಇಂಚಿಂಚಾಗಿ ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಚಿತ್ರಮಂದಿರವನ್ನ ಯಾವ ರೀತಿ ಯಾವ ಸಂಸ್ಥೆ ಹೇಗೆ ಪರಿವರ್ತನೆ ಮಾಡಿದೆ ಅಂತ. ಆದರೆ ಈ ಮಟ್ಟದಲ್ಲಿ ಪರಿವರ್ತನೆಯನ್ನ ಯಾರು ಕೂಡ ಮಾಡಿಲ್ಲ. ಈ ರೀತಿಯಾದಂತಹ ಪರಿವರ್ತನೆ ರಾಜ್ಯದಲ್ಲಿ ಮೊದಲು. ತುಂಬಾನೇ ಅಚ್ಚುಕಟ್ಟಾದಂಥ ಚಿತ್ರಮಂದಿರ ಭಾರತ್ ಸಿನಿಮಾಸ್ ಪ್ರತಿಯೊಬ್ಬ ಸಿನಿ ಪ್ರೇಕ್ಷಕನಿಗೆ ಗೊತ್ತಿರುವಂತದ್ದೇ. ಅದೇನೇ ಇರಲಿ, ಇದೇ ರೀತಿ ಭಾರತ್ ಸಿನಿಮಾಸ್ ಕೇವಲ ತುಳುನಾಡು ಮಾತ್ರವಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ಚಿತ್ರಮಂದಿರವನ್ನ ತೆರೆಯಲಿ, ಹಾಗೆ ದೇಶದ ನಂಬರ್ 1 ಮಲ್ಟಿ ಸ್ಕ್ರೀನ್ ಚೈನ್ ಲಿಂಕ್ ಆಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.